ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಕವಿ ಅನಿಲ್ ಕುಮಾರ್ ಇವರು. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಈಗಾಗಲೇ ಕವಿಯಾಗಿ ಗುರುತಿಸಿಕೊಂಡಿದ್ದೀರಿ. ನಿಮ್ಮ ಬಗ್ಗೆ ಕುತೂಹಲ ಅಂತೂ ನಮಗೆ ಖಂಡಿತ ಇದೆ. ಹಾಗಾಗಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಅನಿಲ್ ಕುಮಾರ್. ನನ್ನ ಊರು ಶಿವಾನಂದ ನಗರ, ಶಂಕರಪುರದಲ್ಲಿದೆ. ಅದೇ ರೀತಿ ನಾನು ಸಂತ ಫ್ರಾನ್ಸಿಸ್ ಝೇವಿಯರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಳೆದ 13 ವರ್ಷಗಳಿಂದ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೌದು. ಮತ್ತು ನೀವು ಕಲಿತಿರುವಂತಹ ಶಾಲಾ ಕಾಲೇಜುಗಳು ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ವಿವರ. ಶಾಲೆ ಅಂದರೆ ನಮ್ಮ ಶಂಕರಪುರದಲ್ಲಿ ಸೈಂಟ್ ಜಾನ್ ಶಾಲೆಯಲ್ಲಿ ಕಲ್ತಿದ್ದೇನೆ. ಅದೇ ರೀತಿ PUC ಇನ್ನಂಜೆ, ನಂತರ ನನ್ನ ಪದವಿಯನ್ನು ಪೂರ್ಣಪ್ರಜ್ಞಾ ಕಾಲೇಜ್ ಉಡುಪಿಯಲ್ಲಿ ಕಂಪ್ಲೀಟ್ ಮಾಡಿದೆ. ಅದೇ ರೀತಿ B.Ed ಅನ್ನು ಮಣಿಪಾಲದಲ್ಲಿ ಮಾಡಿರುವಂಥ TMA ಪಾಯಿ. ಹೌದು. ಮತ್ತು ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ತಂದೆ, ತಾಯಿ ಹಾಗೂ ತಮ್ಮ ಮತ್ತು ನಾನು 4 ಜನ ಇದ್ದೇವೆ. ಹಾಂ. ಮತ್ತು ನಿಮ್ಮಲ್ಲಿ ಬರವಣಿಗೆ ಆಸಕ್ತಿ ಎಂದಿನಿಂದ ಮೂಡಿದ್ದು? ಬರವಣಿಗೆ ಆಸಕ್ತಿ ಅಂದರೆ ನಾನು ಪದವಿಯಲ್ಲಿ ಇರುವಾಗ ನನ್ನ ವಿಷಯ ಆಂಗ್ಲ ಭಾಷೆ ಆಗಿತ್ತು, ಆಂಗ್ಲ ಸಾಹಿತ್ಯ. ಸೊ ಆಂಗ್ಲ ಸಾಹಿತ್ಯನ ಕಲಿತಾ ಹೋದಾಗೆ ಈ ಸಾಹಿತ್ಯದಲ್ಲಿ ಒಂದು ರೀತಿಯ ಆಸಕ್ತಿಯನ್ನ ಹುಟ್ಟಿಕೊಂಡಿತ್ತು. ಅಂದ್ರೆ ಅವಾಗ ಆ ಒಂದು ಕಲಿತಾ ಇರುವಂತ ಆಂಗ್ಲ ಸಾಹಿತ್ಯದ ಒಂದು ಪ್ರಭಾವದಿಂದಾಗಿ ನಿಮ್ಗೆ ಆಸಕ್ತಿ ಮೂಡಿತು. ಅಂದ್ರೆ ಎಷ್ಟು ವರ್ಷಗಳ ಹಿಂದೆ? ಸಾಧಾರಣ ನನ್ನ ಪದವಿಯ ಒಂದು 10 ವರ್ಷಗಳ ಹಿಂದೆ. ಹೌದು. ಆ ಸಮಯದಲ್ಲಿ ನೀವು ಬರೀಲಿಕ್ಕೆ ಶುರು ಮಾಡಿದ್ರಾ ಅಥವಾ ಪ್ರೇರಣೆ ಆಗಿತ್ತು? ಮೊದಲು ಬರೀಲಿಕ್ಕೆ ಶುರು ಮಾಡಿದ್ದು ಇಂಗ್ಲಿಷ್ನಲ್ಲಿ. ಆದ್ರೆ ನಂತರ ಅದನ್ನು ಇನ್ನೊಂದ್ಸಲ ನೋಡಿದಾಗ ಯಾಕೋ ಒಂದು ರೀತಿಯ ಭಾಷಾಂತರ ಆಗ್ತಾ ಇದೆ. ಯಾವುದೇ ಒಂದು ಭಾವನೆ ಅದರ ಯಾವ ಮಟ್ಟಕ್ಕೆ ಹೋಗ್ಬೇಕಿತ್ತು ಆ ಭಾವನೆಯಲ್ಲಿ ಬರ್ತಾ ಇರಲಿಲ್ಲ. ಸೊ ಅದನ್ನು ಗಮನಿಸಿದ ನಂತರ ನಾನು ಕನ್ನಡದಲ್ಲಿ ಬರಲಿಕ್ಕೆ ಶುರು ಮಾಡಿದ್ರಿ. ಆಗ ನಿಮ್ಗೆ ಅದು ಭಾವನೆಗಳು ಬಂತು. ಅಂದ್ರೆ ಯಾವಾಗ ನಾವು ಭಾವನೆಯನ್ನ ಟ್ರಾನ್ಸ್ಲೇಟ್ ಮಾಡ್ತೇವೋ ನಮ್ಗೆ ಬೇಕಾಗಿರುವ ಪದಗಳಲ್ಲಿ ಸಿಗುದಿಲ್ಲ. ಹೌದು. ಹಾಗಾಗಿ ನಾನು ಕನ್ನಡದಲ್ಲಿ ಬರಲಿಕ್ಕೆ ನಿರ್ಧಾರ ಮಾಡಿದ್ರಿ. ಮೊದಲು ಏನನ್ನು ಬರೆದ್ರಿ? ಮೊದಲು ಕವನ ಬರಿದೆ. ಆದರೆ ಆ ಕವನಗಳು ಅಷ್ಟು ಪ್ರಚಾರಕ್ಕೆ ಬರಲಿಲ್ಲ. ಇಟ್ಟಿದೆ ಅಷ್ಟೇ. ಅಂದ್ರೆ ಹೇಳಿಕೊಳ್ಳಿಕ್ಕೆ ಒಂದು ಮುಜುಗರ ಆಗಿತ್ತು. ಮತ್ತೆ ಅದಕ್ಕೆ ಬೇಕಾದ ಒಂದು ಸ್ಟೇಜ್ ಕೂಡ ಇರ್ಲಿಲ್ಲ. ಹೌದು. ನಂತರ ಈ ಕವನಗಳು ಹೊರಗೆ ಬಂದದ್ದು ಯಾವಾಗ ಅಂದ್ರೆ ನಾನು ಟೀಚಿಂಗ್ ಪ್ರೊಫೆಷನ್ಗೆ ಬಂದ ನಂತರ ಒಂದ್ಸಲ ವ್ಯಾಲ್ಯೂಯೇಷನ್ 10th ವ್ಯಾಲ್ಯೂಯೇಷನ್ ಇತ್ತು. ಆ ಸಮಯದಲ್ಲಿ ಒಬ್ರು D.Ed ಕಾಲೇಜದ್ದು ಪ್ರೊಫೆಸರ್ ಅದು ಪರಿಚಯ ಆಯಿತು, ಉಮೇಶ್ ಕಾರಂತ್ ಅಂತ. ಅವ್ರು ಯಾರಂತ ಗೊತ್ತಿರಲಿಲ್ಲ. ಹೀಗೆ ಒಂದ್ಸಲ ಆಕಸ್ಮಿಕವಾಗಿ ಅವರ ಭೇಟಿ ಆಯಿತು. ಆ ಭೇಟಿಯಲ್ಲಿ ಅವರು ತಮ್ಮ ಸಾಹಿತ್ಯದ ಆಸಕ್ತಿ ಬಗ್ಗೆ ಹೇಳ್ಕೊಂಡ್ರು. ಆಗ ನಾನು ಕೂಡ ನನ್ನ ಒಂದು ಬರವಣಿಗೆ ಬಗ್ಗೆ ಹೇಳಿಕೊಂಡೆ. ಆಗ ಅವರು ನನಗೆ ಮೊದಲು ಮಂಗಳೂರು ಆಕಾಶವಾಣಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ದೇವು ಹನೆಹಳ್ಳಿ ಅಂತ ಅಲ್ಲಿಯ ನಿರ್ದೇಶಕರು ಆಕಾಶವಾಣಿಯದ್ದು. ಸೊ ನನ್ನ ಕವನಗಳನ್ನು ಕಳಿಸ್ಲಿಕ್ಕೆ ಹೇಳಿದರು. ಆಗ ನನಗೆ ಡಿಗ್ರಿಯಲ್ಲಿ ಬರೆದಿದ್ದಂಥ ಕವನಗಳನ್ನು ಎಲ್ಲ ಹೊರತೆಗೆದು ಪುನಃ ಅದನ್ನು ಸ್ವಲ್ಪ ರಿಫೈನ್ ಮಾಡಿ ಕಳಿಸಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೆಲೆಕ್ಟ್ ಆಗ್ತದೆ. ಬಟ್ ಅದು ಯುವವಾಣಿ ಅಂತ ಒಂದು ಕಾರ್ಯಕ್ರಮ ಬರ್ತದೆ ಆಕಾಶವಾಣಿಯಲ್ಲಿ. ಅದಕ್ಕೆ ನನ್ನ ಕವನಗಳು ಸೆಲೆಕ್ಟ್ ಆಯಿತು. ನನಗೆ ಒಂದು ಲೆಟರ್ ಕೂಡ ಬಂತಿತ್ತು ಅಲ್ಲಿಂದ. ಸೊ ಅದರ ನಂತರ ಯುವವಾಣಿಯಲ್ಲಿ ನಿರಂತರವಾಗಿ ನನ್ನ ಕವನಗಳು ಬರ್ತಾ ಇತ್ತು. ಅಂದ್ರೆ ಮೊದಲ ಪ್ರಯತ್ನವೇ ನಿಮ್ಮದು ಆಕಾಶವಾಣಿಯಲ್ಲಿ ಬಂತು ನಿಮ್ಮ ಕವನಗಳು. ಹೌದು. ಅದೊಂದು ತುಂಬಾ ನಿಜವಾಗಿಯೂ ಅದು ಹೆಮ್ಮೆ ಪಡುವಂತ ವಿಷಯ. ಅದರ ನಂತರ ಕಾಪು ತಾಲೂಕು ಮಟ್ಟದ ಒಂದು ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ಲಿ ಕೂಡ ಕವನವನ್ನು ಕಳಿಸಿದೆ. ಅಲ್ಲಿ ಕೂಡ ಸೆಲೆಕ್ಟ್ ಆಯಿತು, ನನ್ನ ಕವನಗಳು ಸೆಲೆಕ್ಟ್ ಆಯಿತು. ವಾಚನ ಮಾಡಲಿಕ್ಕೆ ಕರೆದ್ರು. ಅದು ಕೂಡ ಒಂದು ಒಳ್ಳೆಯ ವೇದಿಕೆ ಸಿಕ್ಕಿತು ಅಲ್ಲಿ ಕೂಡ. ತದನಂತರ ಕವನಗಳು ಬರೀತಾ ಜಾಸ್ತಿ ಆಯ್ತು, ಸಂಖ್ಯೆ ಜಾಸ್ತಿ ಆಯ್ತು. ಆಗ ಯಾಕೆ ಪಬ್ಲಿಷ್ ಮಾಡಬಾರ್ದು ಅನ್ನುವಂಥ ವಿಚಾರ ಬಂತು. ಸೊ ಆ ಸಂದರ್ಭದಲ್ಲಿ ಪಬ್ಲಿಷ್ ಮಾಡ್ಬೇಕು, ಹೌದು, ಆದ್ರೆ ಹೇಗೆ ಎನ್ನುವಂತ ಪ್ರಶ್ನೆಗಳು ಮೂಡಿದೆ. ಮತ್ತೆ ಆ ಸಮಯದಲ್ಲಿ ಈ ಪುಸ್ತಕ ಈಗ ಕೂಡ ಪುಸ್ತಕಗಳನ್ನು ಓದುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹಾಗಾಗಿ ಅದನ್ನ ಪಬ್ಲಿಷ್ ಮಾಡಬೇಕಾದ್ರೆ ಪ್ರಕಾಶಕರದ್ದು ಸಹಾಯ ಬೇಕು, ಪರಿಚಯ ಇರಬೇಕು. ಸೊ ಆ ಸಂದರ್ಭದಲ್ಲಿ ನನಗೆ ನೆನಪಾದದ್ದು ನಮ್ಮ ಡಿಗ್ರಿ ಕಾಲೇಜದ್ದು ಹಿಂದಿ ಲೆಕ್ಚರರ್ ಮಾಧವಿ ಭಂಡಾರಿ. ಸೊ ಅವರ ಹತ್ರ ನಾನು ಹೋಗಿ ಅವರಲ್ಲಿ ಸಜೆಷನ್ ಅನ್ನು ಕೇಳಿದೆ. ಆಗ ಅವರು
ಹೇಳಿದ್ರು ಅದಕ್ಕೆ ಬೇಕಾದಾಗ ಏನೆಲ್ಲ ಮಾಡ್ಬೇಕಂತ ಹೇಳಿ. ಕೊನೆಗೆ ನನ್ನ ಕವನ ನೋಡಿ ಅವರಿಗೆ ತುಂಬಾ ಇಷ್ಟ ಆಯ್ತು. ಅವರೇ ಅದಕ್ಕೆ ಮುನ್ನುಡಿಯನ್ನು ಕೂಡ ಬರೆದ್ರು. ಹಾಗೆ ನಂತರ ಇದಾದ ನಂತರ ಇದರ ಮೊದಲೇ ನಾನು ಅದು ಪ್ರಕಟ ಯಾವಾಗ ಆಯ್ತು ಅದು 2022ರಲ್ಲಿ ಆಕಸ್ಮಿಕ ಅನ್ನುವಂತಹ ಕವನ ಸಂಕಲನ. ಎಷ್ಟು ಕವನಗಳಿದಾವೆ ಅದರಲ್ಲಿ? ಅದರಲ್ಲಿ ಸುಮಾರು 80ಕ್ಕಿಂತ ಮೇಲೆ ಕವನಗಳು ಇದ್ದಾವೆ. ಅದೇ ರೀತಿ ಇನ್ನೊಂದು ವೇದಿಕೆ ಏನಂದ್ರೆ ನನ್ನ ಕವನವನ್ನ ಒಂದು ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಕಳಿಸಿದ್ದೆ ಮೈಸೂರು KS ನರಸಿಂಹಸ್ವಾಮಿ ಪ್ರಶಸ್ತಿಗೆ. ಸೊ ಅಲ್ಲಿ ನನ್ನ ಕವನಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿತ್ತು ಮೈಸೂರಿನಲ್ಲಿ. ಉಡುಪಿಯಿಂದ ನನ್ನ ಒಂದು ಕವನಕ್ಕೆ ಅಲ್ಲಿ ಪ್ರಶಸ್ತಿ ಸಿಕ್ಕಿತ್ತು ಒಂದು ಕವನಕ್ಕೆ. ಅದು ಕೂಡ ಒಂದು ಉತ್ತಮ ವೇದಿಕೆ ಆಯಿತು. ಅಂದ್ರೆ ನೀವು ಅಂದಿನ ದಿನಗಳಲ್ಲಿ ಬರ್ದಿಟ್ಟಿದ್ರಿ, ಯಾರಿಗೂ ತೋರಿಸಿರ್ಲಿಲ್ಲ. ಅದು ಅದ್ಭುತ ಮುತ್ತುಗಳಂತಾನೆ ಹೇಳ್ಬೋದು, ಬೆಲೆ ಬಾಳುವ ಮುತ್ತುಗಳಂತಾನೆ ಹೇಳ್ಬೋದು. ಯಾರಿಗೂ ಗೊತ್ತಿರ್ಲಿಲ್ಲ. ಹೊರಗೆ ಬಂದ ಮೇಲೆ ಅದು ಸೀದಾ ಆಕಾಶವಾಣಿಗೂ ಹೋಯ್ತು, ವೇದಿಕೆಗೂ ಹೋಯ್ತು, ಪ್ರಶಸ್ತಿನೂ ಸಿಕ್ಕಿತ್ತು. ನಿಜವಾಗಿ ನೀವು ಒಬ್ಬ ಹೆಮ್ಮೆಯ ಬರಹಗಾರ ಅಂತ ಹೇಳ್ಬೋದು. ನಂತರ ಅಂದ್ರೆ ಬರೀ ಕವನಗಳನ್ನೇ ಬರೀತಾ ಇದ್ರಾ? ಕವನಗಳನ್ನ ಬರೀತಾ ಇದ್ದೆ, ಹೌದು. ಮತ್ತೆ ಒಂದು ಸಣ್ಣ ಕಾದಂಬರಿಯನ್ನು ಕೂಡ ಬರೆದಿದ್ದೆ. ಆದ್ರೆ ಅದರ ನಂತರ ಅದು ಪದವಿಯಲ್ಲಿ ಬರೆದಿರುವಂತಹದ್ದು. ಆದರೆ ನಂತರದ ದಿನಗಳಲ್ಲಿ ಅದನ್ನು ಓದಿದಾಗ ಅದರಲ್ಲಿ ಏನೋ ಒಂದು ಬಾಲಿಶತನ ಇತ್ತು. ಅದಕ್ಕಾಗಿ ಅದರ ಬಗ್ಗೆ ಪ್ರಕಟಣೆ ಮಾಡ್ಲಿಕ್ಕೆ ಹೋಗ್ಲಿ. ಆದ್ರೆ ಈಗ ಅದರ ಬಗ್ಗೆ ಒಂಥರ ರಿಫೈನ್ ಮಾಡ್ತಾ ಇದ್ದೇನೆ ಸದ್ಯಕ್ಕೆ. ಹೌದು. ಆದ್ರೂ ಬಾಲಿಶ ಆಗಿದ್ರು ಸಹ ಆಗ ನಾವು ಹೀಗೆ ಬರ್ದಿದೀವಿ ಅಂತ ಹೇಳಿ ಒಂದು ನೆನಪಿಗೋಸ್ಕರ ಮಾಡ್ಬೋದಿತ್ತು ಅಂತ ನನ್ನ ಖಂಡಿತವಾಗಿಯೂ. ಆದ್ರೆ ಬದಲಾವಣೆ ಮಾಡೋದಕ್ಕಿಂತ ಖಂಡಿತ ನಿಮ್ಮ ಮಾತು ಖಂಡಿತವಾಗಿಯೂ ಸಹ ನಿಜ. ಆದ್ರೆ ಅದೊಂದು ರೀತಿಯ ಸಿದ್ಧಾಂತದ ಮೇಲೆ ಇತ್ತು. ಹಾಗಾಗಿ ಈ ಸಿದ್ಧಾಂತಗಳ ಬಗ್ಗೆ ಮಾತಾಡುವಾಗ ಅಲ್ಲಿ ಸ್ವಲ್ಪ ಮೆಚುರಿಟಿ ಬೇಕಾಗಿರ್ತದೆ. ಖಂಡಿತ ಹೌದು. ಬೇರೆ ಆದ್ರೂ ಹೇಳ್ಬೋದು ನಾವು ಬರೀ ಏನೋ ಚೆನ್ನಾಗಿರುತ್ತೆ ಅಂತ. ನೀವು ಹೇಳಿದಾಗೆ ಸಿದ್ಧಾಂತ ಪ್ರಕಾರ ಅಂದ್ರೆ ಅದು ಯೋಚಿಸಬೇಕಾಗಿರುವಂತದ್ದೇ. ಹೌದು. ಮತ್ತೆ ಪತ್ರಿಕೆಗಳಿಗೆಲ್ಲ ಕಳಿಸ್ತಿದ್ರ? ಪತ್ರಿಕೆಗಳಿಗೆ ಯಾವುದು ಕಳಿಸ್ತಿಲ್ಲ ಮೇಡಮ್. ಕಳಿಸಿಲ್ಲ. ಯಾಕೆ? ಕಳಿಸ್ಬೇಕಂತ ಹೌದು ಎಣಿಸ್ಲಿಲ್ಲ, ಅದರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಹೌದು, ಕಳಿಸ್ತಿಲ್ಲ ಯಾವ ಪತ್ರಿಕೆ. ಮತ್ತೆ ಈ ವಾಟ್ಸಪ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಅದರಲ್ಲೆಲ್ಲ ಕಳಿಸುವಂಥದ್ದು, ಅದರಲ್ಲಿರುವಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು, ಇದೆಲ್ಲ ಸ್ಪರ್ಧೆ ಅದೇ ಹೇಳಿದೆ ಲಾಸ್ಟ್ ಟೈಮ್ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಇತ್ತು, ಅದರಲ್ಲಿ ಒಂದು ಭಾಗವಹಿಸಿದ್ದೆ. ಅದು ಮೈಸೂರಲ್ಲಿ. ಅದು ಬಿಟ್ಟು ಬೇರೆ ಪ್ರತಿ ವಾರ ಏನೇನೋ ಕಾಂಪಿಟೇಷನ್ಗಳು ಅದು ಇದು ಅಂತ ಹೇಳಿ ನಡೀತಿತ್ತು. ಸ್ಪರ್ಧೆಗಳ ಕಡಿಮೆ, ಯಾಕಂದ್ರೆ ಅದಕ್ಕೆ ಒಂದು ಸಮಯ ಅಷ್ಟು ಸಿಗುದಿಲ್ಲ. ಯಾಕಂದ್ರೆ ಈ ಒಂದು ಟೀಚಿಂಗ್ ಪ್ರೊಫೆಷನ್ ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಸಮಯ ಕೂಡ ಸಿಗುದಿಲ್ಲ. ಹೌದು. ಈಗ ತುಂಬಾ ಬರ್ದಿದ್ದೀರಿ, ಇನ್ನು ಸಹ ಇದಾವೆ. ಈಗ ಒಂದು ಸಂಕಲನ ಹೊರ ತಂದಿದ್ದೀರಿ, ಇನ್ನು ಮುಂದೆ ಏನು ಅಂದ್ರೆ ಒಂದು 200ಕ್ಕೂ ಜಾಸ್ತಿ ಆಗಿದೆ. ಅದು ಇನ್ನೊಂದು ಕವನ ಸಂಕಲನ ಬಿಡುಗಡೆ ಮಾಡ್ಬೇಕಂತ ಒಂದು ಯೋಚನೆಯನ್ನು ಮಾಡಿದ್ದೇನೆ. ರೆಡಿ ಮಾಡಿ ಇಟ್ಟಿದ್ದೀರಿ. ಪ್ರಕಾಶಕರು ಸಿಕ್ಕಿದಾರ? ನೋಡ್ಬೇಕು ಅಂತ ಹೇಳಿ. ಅದೇ ಒಂದು ಸಮಸ್ಯೆ ಕವಿಗಳಿಗೆ ಇರುವಂತದ್ದು. ಎಲ್ಲ ಬರಹಗಾರರಿಗೂ ಅದೇ ಒಂದು ದೊಡ್ಡ ಸಮಸ್ಯೆ. ಬರೆದು ಇರ್ತದೆ, ಆದ್ರೆ ಅದಕ್ಕೆ ಬೇಕಂತ ಪ್ರಕಾಶಕರು ಸಿಗುದಿಲ್ಲ, ಓದುವವರು ಸಿಗುದಿಲ್ಲ. ಕೈ ಹಾಕಿ ದುಡ್ಡು ಹಾಕಿ ಮಾಡಿದ್ರೆ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸಮಸ್ಯೆನೇ ಅದೆಲ್ಲ ಮಾಡೋದು ಅಂತದ್ದು. ಮತ್ತೆ ಕವಿತೆಗಳ ಬಗ್ಗೆ ಆಸಕ್ತಿ ಜಾಸ್ತಿ ಹಾಗಾದ್ರೆ, ಯಾಕಂದ್ರೆ ನೀವು ಹೇಳಿದ ಪ್ರಕಾರ ಕವಿತೆಗಳ ಸಂಖ್ಯೆಗಳೇ ಜಾಸ್ತಿ ಇದಾವೆ ನಿಮ್ಮ ಹತ್ರ. ಹೌದು ಹೌದು. ಅದೊಂದು ಕಾದಂಬರಿ ಇದೆ. ಕಾದಂಬರಿ ಒಂದು ಅದೇ ಇನ್ನು ರಿಫೈನ್ ಆಗ್ಬೇಕಿದೆ. ಬರೀ ಕವನಗಳು ಮಾತ್ರ ಬರಿತಾ ಇದ್ದೇನೆ. ಈಗ ಕನ್ನಡದಲ್ಲಿ ಮಾತ್ರ ಬರೀತಿದ್ದೀರಿ? ಇಂಗ್ಲಿಷ್ ಅಲ್ಲಿ ಅಂದ್ರೆ ಶುರು ಮಾಡುವಾಗ ನೀವು ಇಂಗ್ಲಿಷ್ ಅಲ್ಲಿ ಪ್ರಾರಂಭದಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಿದ್ದೆ, ಆದ್ರೆ ಅದರ ನಂತರ ಗೊತ್ತಾಯ್ತು ಯಾಕಂದ್ರೆ ಅಲ್ಲಿ ನಿಜವಾದ ಭಾವಗಳು ಬರುವುದಿಲ್ಲ ಅಂತ ಹೇಳಿ ನಿಮಗೆ ಅನಿಸಿತು. ಯಾಕಂದ್ರೆ ನಾನು ಇಂಗ್ಲಿಷ್ ಅನ್ನ ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕರೆಯುವುದು. ಆದ್ರೂ ಸಹ ನೀವು ಬೋಧಿಸುವುದು ಅದನ್ನೇ. ಹೌದು, ಖಂಡಿತ. ಆದ್ರೆ ಆಸಕ್ತಿ ಅದು ನಮ್ಮತನ ಅನ್ನೋದು ಹೌದು, ಖಂಡಿತ ಖಂಡಿತ. ಅದು ಒಳಗಿಂದ ಬರುವಂತದ್ದು. ಹಾಗಾಗಿ ಅದು ಅಭಿನಂದಿಸಬೇಕಾಗಿರುವಂತದ್ದು. ಯಾಕಂದ್ರೆ ಆಂಗ್ಲ ಭಾಷಾ ಬೋಧಕರಾಗಿದ್ದು ನೀವು, ಕನ್ನಡದ ಆಸಕ್ತಿ ಅದೇ ಚಂದ. ಅದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಯಾಕಂದ್ರೆ ಈ ಆಂಗ್ಲ ಸಾಹಿತ್ಯ ಕಲಿತಾ ಇರುವಾಗ ಒಂದು ಸಬ್ಜೆಕ್ಟ್, ಒಂದು ಪೇಪರ್ ಇಂಡಿಯನ್ ಲಿಟರೇಚರ್ ಬಗ್ಗೆ ಇತ್ತು. ಸೊ ಆ ಒಂದು ವಿಷಯ ಅಲ್ಲಿ ಇದ್ದಿದ್ರಿಂದ ಕನ್ನಡ ಸಾಹಿತ್ಯ ಬಗ್ಗೆ ಒಂದು ಆಸಕ್ತಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಅದು ಕೂಡ ಒಂದು ಕಾರಣ. ಈಗ ಪುಸ್ತಕಗಳು ಸಹ ತುಂಬಾ ಓದ್ತಿದ್ದೀರಾ? ಹೌದು, ಡಿಗ್ರಿಯಲ್ಲಿ ಇರುವಾಗ ತುಂಬಾ ಓದ್ತಾ ಇದೆ. ಯಾಕಂದ್ರೆ ನಮ್ಮ ಪೂರ್ಣಪ್ರಜ್ಞಾ ಕಾಲೇಜಿನ ಲೈಬ್ರರಿ, ಯಾಕಂದ್ರೆ ಅಲ್ಲಿ ತುಂಬಾ ಬೇಕಾದಷ್ಟು ಪುಸ್ತಕಗಳು ಇದೆ. ಸೊ ಅಲ್ಲಿ ಒಂದು ಓದುವ ಹವ್ಯಾಸ ಬೆಳೆದದ್ದು ಅಲ್ಲಿ. ಅಲ್ಲಿ ಯಾವ್ದು ಓದ್ತಿದ್ರಿ? ಇಂಗ್ಲಿಷ್, ಕನ್ನಡ? ಇಂಗ್ಲಿಷ್. ಆದ್ರೆ ಇಂಗ್ಲಿಷ್ ಯಾಕಂದ್ರೆ ಆಂಗ್ಲ ಸಾಹಿತ್ಯ ಆಗ ತುಂಬಾ ಅದರಲ್ಲಿ ಒಂದು ಅಚ್ಚುಮೆಚ್ಚು ಇತ್ತು ಅದರಲ್ಲಿ, ಹಾಗಾಗಿ ಓದ್ತಾ ಇದ್ದೆ. ಕನ್ನಡದ್ದು ಓದಿದ್ ಕಮ್ಮಿನ? ಕನ್ನಡದ್ದು ಅದೇ ಇಂಗ್ಲಿಷ್ ಲಿಟರೇಚರ್. ಯಾವಾಗ ಇಂಡಿಯನ್ ಲಿಟರೇಚರ್ ಅಂತ ಒಂದು ಸೆಗ್ಮೆಂಟ್ ಬಂತು, ಅದರ ನಂತರ ನಾನು ಕನ್ನಡ ಸಾಹಿತ್ಯ ಬಗ್ಗೆ ಕೂಡ ಒಂದು ಆಸಕ್ತಿ. ದಾರಾ ಬೇಂದ್ರೆ ಆಗಿರ್ಬೋದು ಅಥವಾ ಶಿವರಾಮ್ ಕಾರಂತರ ಆಗಿರ್ಬೋದು, ಅವರ ಒಂದು
ಕವನಗಳು ಅಥವಾ ಕಾದಂಬರಿಗಳನ್ನ ಓದಲಿಕ್ಕೆ ಅದ್ರಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರೇರಣೆ ಆಗಿದ್ದು ಹೀಗೆ ನಾನು ಬರಿಬೇಕು ಈ ತರ ಇದೆ ಅನಿಸಿದ್ದು? ತುಂಬಾ, ಯಾಕಂದ್ರೆ ಕಾರಂತರದ್ದು ಚೋಮನ ದುಡಿ ಓದಿದ ನಂತರ ಅದೊಂದು ತುಂಬಾ ನಿಜವಾಗಿಯೂ, ಯಾಕೆ ಆ ಕಾಲದ ಸಮಾಜದ ಬಗ್ಗೆ ಒಂದು ಒಳ್ಳೆಯ ರೀತಿಯ ಪ್ರೆಸೆಂಟೇಷನ್ ಅನ್ನು ಅಲ್ಲಿ ನಾವು ಕಾಣಬಹುದು. ಹೌದು, ನಿಜವಾಗಿ ಉತ್ತಮವಾದಂತ ಕೃತಿ. ತುಂಬ ಖುಷಿ ಆಯಿತು ನಿಮ್ಮದು ಈ ಹವ್ಯಾಸಗಳನ್ನೆಲ್ಲ. ಮತ್ತು ಈ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವುದ್ರಲ್ಲೆಲ್ಲ ಆಸಕ್ತಿ ಇದೆ ನಿಮಗೆ? ಬೇರೆ ಕ್ಷೇತ್ರ? ನಾನು ಶಾಲೆಯಲ್ಲಿರುವಾಗ, ಅಂದರೆ ಈಗ ಅಂದರೆ ಟೀಚಿಂಗ್ ಮಾಡ್ತಾ ಇರುವಾಗ ನಮ್ಮ ಸ್ಕೂಲಲ್ಲಿ ಕೆಲವು ಸಣ್ಣ ಸ್ಕಿಟ್ ಥರ ಬೇಕಾಗಿರ್ತದೆ. ಸೊ ಮೊದಲು ಅದನ್ನು ಬೇರೆ ಪುಸ್ತಕ ನೋಡಿ ಮಾಡ್ತಿದ್ರಿ. ಕೊನೆಗೆ ನಾನೇ ಬರಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಈ ಸಣ್ಣ ನಾಟಕಗಳನ್ನು ಬರೆಯುವ ಒಂದು ಹವ್ಯಾಸ ಬೆಳೆಯಿತು. ಮತ್ತೆ ಮಕ್ಕಳಿಗೆ ಅದನ್ನೇ ಒಂದು ಡಿರೆಕ್ಷನ್ ನಾನೇ ಮಾಡ್ತಾ ಇದ್ದೆ. ಈ ಆನ್ಯುವಲ್ ಡೇ ಬಂದಾಗ ನಾನೇ ಅದನ್ನು ಕಲಿಸ್ತಾ ಇದ್ದೆ. ಸೊ ಈ ರೀತಿಯಾಗಿ ಒಂದು ಸಣ್ಣ ನಾಟಕಗಳನ್ನು ಬರೆಯುವ ಒಂದು ಹವ್ಯಾಸ ಬೆಳೆಯಿತು. ಅದೇ ರೀತಿ ನಟನೆಯ ಬಗ್ಗೆ ಒಂದು ಆಸಕ್ತಿ ಬಂತು. ಸೊ ಈ ಸಂದರ್ಭದಲ್ಲಿ ನಾನು ಅಂದ್ರೆ ಈ ನಾಟಕದಲ್ಲಿ ಆಸಕ್ತಿ ಇದ್ದ ಕಾರಣ ನಾಟಕಗಳನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಆಗ ನಮ್ಗೆ ಒಬ್ರು ಸಂತೋಷ್ ನಾಯಕ್ ಪಟ್ಲ ಅಂತ ಅವರ ಒಂದು ಪರಿಚಯ ಆಗ್ತದೆ, ಅವ್ರ ನಿರ್ದೇಶಕರು. ಅವರು ನನ್ನನ್ನ ಒಂದು ನೀವು ಆಕ್ಟ್ ಮಾಡ್ತೀರಾ ಎನ್ನುವಂತ ಒಂದು ಮಾತನ್ನು ಕೇಳಿದ್ರು. ಆಯ್ತು ಅಂತ ಹೇಳಿದ್ದೆ, ಒಪ್ಪಿಕೊಂಡೆ. ಸೊ ನಂತರ 2 ವರ್ಷಗಳಿಂದ ಈ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೀರಿ, ನಾಟಕಗಳಲ್ಲೂ ಸಹ ಇದ್ದೀರಿ. ಈಗ ಬರವಣಿಗೆ ಕ್ಷೇತ್ರಕ್ಕೆ ಬಂದ್ರೆ, ಈಗ ನೀವಂದ್ರೆ ಇಂಗ್ಲೀಷ್ ಪುಸ್ತಕಗಳನ್ನು ಓದ್ತಿದ್ದೆ, ಕಲಿಯುವಂಥ ಸಂದರ್ಭದಲ್ಲಿ ಆಸಕ್ತಿ ಬಂತು ಅಂಥೇಳಿ, ಆದರೂ ಒಂದು ಸಹಕಾರ ಕೊಡುವಂಥ, ಪ್ರೋತ್ಸಾಹ ಕೊಡುವಂಥವ್ರು ಕೆಲವರಾದರೂ ಇರ್ತಾರೆ, ಸ್ನೇಹಿತರ, ಕುಟುಂಬದ, ಅದು ಪ್ರೋತ್ಸಾಹ ಸಿಕ್ಕಿತು ನನಗೆ ಶಾಲೆಯಲ್ಲಿ. ಯಾಕಂದ್ರೆ ನಾನು ಬರೆದ ನಂತರ ಹೀಗೆ ಆಕಾಶವಾಣಿಗೆ ಹೋಗ್ಲಿಕ್ಕೆ ಶುರು ಮಾಡಿದ ನಂತರ, ಎಸ್ಪೆಷಲಿ ನಮ್ದು ಹೆಡ್ ಮಿಸ್ಟ್ರೆಸ್ ಮಿಸಸ್ ಪುಷ್ಪತ್ ಅವರ ಅಂತ, ಅವರು ರಜೆ ಕೊಡ್ತಾ ಇದ್ರು. ಅಂದ್ರೆ ಅದಕ್ಕೋಸ್ಕರ ಮ್ಯಾಂಗ್ಳೂರ್ ಹೋಗ್ಬೇಕಿತ್ತು, ಆಫ್ಟರ್ ಅದಕ್ಕೆ ಒಂದು ಎಂಕರೇಜ್ ಮಾಡಿ ನಾನು ಕಳಿಸ್ತಾ ಇದ್ರು. ಅದೇ ರೀತಿ ನಮ್ಮ ಎಲ್ಲ ಸ್ಟಾಫ್ ಕೂಡ ಅದಕ್ಕೆ ಒಂದು ಎಂಕರೇಜ್ಮೆಂಟ್ ಕೊಡ್ತಾ ಇದ್ರು. ಅಲ್ಲಿ ಒಂದು ಒಳ್ಳೆಯ ವಾತಾವರಣ ನನಗೆ ಸಿಕ್ಕಿತ್ತು. ಹೌದು, ಹಾಗಾಗಿ ಬರವಣಿಗೆಗಾರರಿಗೆ ಅದೆಷ್ಟು ನಮ್ಮಿಂದ ಒಳಗಿಂದ ಉತ್ಸಾಹ ಬಂದರೂ ಸಹ ಯಾರಾದರೂ ಒಬ್ರು ಓದಿದಾಗ ಇದು ಚೆನ್ನಾಗಿದೆ, ನೀನು ಮಾಡು ಅನ್ನುವಂಥದ್ದು ಸಹ ತುಂಬ ಮುಖ್ಯ ಅಂತ ಅನಿಸುತ್ತೆ. ಯಾಕಂದ್ರೆ ಎಲ್ಲರ ಭಾವನೆನೂ ಅದೇ ಇದೆ. ಯಾರಾದರೂ ಒಂಚೂರು ಹೇಳಿದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಇನ್ನೊಂದಿಷ್ಟೊಂದು ಬರವಣಿಗೆಗೆ ಸ್ಫೂರ್ತಿ ಆಗ್ತದೆ, ಪ್ರೇರಣೆ ಆಗ್ತದೆ ಅದು. ಈಗ ನೀವು ಸಾಹಿತಿನೂ ಆಗಿದ್ದೀರಿ, ಹಾಗೆ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೀರಿ, ಎರಡನ್ನೂ ಜೊತೆಯಾಗಿ ಮಾಡ್ತಾ ಇದ್ದೀರಿ. ಈಗಲೂ ಅಭಿನಯಿಸ್ತಾ ಇದ್ದೀರಾ? ಹೌದು. ಹೊರಗಡೆ ನಾಟಕಗಳಿಗೆಲ್ಲ ಹೋಗ್ತಾ ಇದ್ದೀರಿ? ಹೌದು, ಅಂದ್ರೆ ಈಗಲೇ ನಮ್ದು ಲಾಸ್ಟ್ ಟೈಮ್ ಹೇರಾಮ್ ಅಂತ ಒಂದು ತುಳುವಲ್ಲೇ ಆಯ್ತು. ನಂತರ ಅದಕ್ಕೆ ಕನ್ನಡದಲ್ಲಿ ಕೂಡ ಮಾಡಿದ್ವಿ. ಈಗ ಇನ್ನೊಂದು ಕಾಂಪಿಟೇಷನ್ಗೆ ಸೇಮ್ ನಾಟಕ ಸೆಲೆಕ್ಟ್ ಕೂಡ ಆಗಿದೆ. ನಂತರ ಇನ್ನೊಂದು ತುಳು ನಾಟಕ ಈ ವರ್ಷ ಕೂಡ ಒಂದು ಹೊಸತು ನಾವು ಮಾಡ್ತಾ ಇದ್ದೇವೆ. ಈಗ ಈ ಮೊದಲು ನೀವು ಬರ್ದಿದ್ದು ಅದೊಂದು ಆಸಕ್ತಿ ಇರುತ್ತೆ. ನೀವೀಗ ಮೊದಲು ಇಂಗ್ಲೀಷಲ್ಲಿ ಬರ್ದೆ ಅಂತ ಹೇಳಿದ್ರಿ, ಮೊದಲು ಅದು ಯಾವಾಗ, ಅಂದ್ರೆ ಏನನ್ನು ಬರ್ದ್ರಿ? ಅದೊಂದು ಇರುತ್ತಲ್ಲ, ಮೊದಲು ಒಂದು ಏನೋ ಬರ್ದು ನಮಗೆ ನಾವೇ ಖುಷಿ ಪಡುವಂಥದ್ದು, ಯಾರಿಗೂ ತೋರಿಸ್ಲಿಕ್ಕೆ ಆಗುದಿಲ್ಲ, ನಾಚಿಕೆ ಆಗುತ್ತೆ, ಏನಂತಾರೆ ಏನೋ ಅನ್ಸುತ್ತೆ. ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಹೆಚ್ಚು ನಮ್ಗೆ ಲವ್ ಥೀಮ್ ಬಗ್ಗೆ ಇತ್ತು. ಸೊ ಅದರ ಬಗ್ಗೆನೇ ಬರೆದಿದ್ದೆ, ಆ ಥೀಮ್ ಬಗ್ಗೆನೇ ಬರ್ದಿದ್ದೆ. ಆದ್ರೆ ಅದು ಯಾಕೋ ಸರಿ ಅನಿಸ್ತಿರ್ಲಿಲ್ಲ, ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದೆಲ್ಲ ಪ್ರೀತಿ ಪ್ರೇಮ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ಮುಜುಗರ ಖಂಡಿತ ಇರುತ್ತೆ. ಹೌದು. ಹಾಗೆ ನಿಮ್ಮ ಈ ಸಾಹಿತ್ಯದ ಬಗ್ಗೆ ಕೇಳ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಕವನಗಳು ಹೇಗಿದೆ ಅಂತ ಹೇಳಿ ಕೇಳುವಂಥ ಆಸಕ್ತಿ ಇದೆ. ದಯವಿಟ್ಟು 1-2-3 ಕವನಗಳನ್ನು ನಮಗಾಗಿ, ನಮ್ಮ ವೀಕ್ಷಕರಿಗಾಗಿ. ಖಂಡಿತ. ಕವನದ ಶೀರ್ಷಿಕೆ ಆಕಸ್ಮಿಕ. ಮೂಡದ ಕವಿತೆಗೆ ಹಂಬಲಿಸಿತು ಕಡಲ ತೀರದಲ್ಲಿ ಮನ, ಸಿಗದ ಪದಗಳ ಹುಡುಕಿತು ಕೆರೆದಂಡೆಯಲ್ಲಿ ಅನುದಿನ, ಬಾರದ ಲಯವ ಕಾಯುವಂತಾಯಿತು ಹೂದೋಟದಲ್ಲಿ ಪ್ರತಿಕ್ಷಣ, ಬೆಟ್ಟ ಹತ್ತಿ ಕುಳಿತರೂ ಕಾಣಿಸಲಿಲ್ಲ ವಿಷಯಗಳು, ರೂಪಕ ಅಲಂಕಾರಗಳು ಉದ್ಯಾನವನದಲ್ಲೂ ಗೋಚರಿಸಲಿಲ್ಲ, ಕಾಣದ ಕಲ್ಪನೆಯ ಹಿಂಬಾಲಿಸದೆ ಹಿಂದಿರುಗಿದೊಡೆ, ಮುಗಿಸಿದೊಡೆ ಬಲವಂತದ ಪದ ಜೋಡಣೆ, ಹುಡುಕಾಡದೆ ಸುತ್ತಾಡದೆ ಸುಮ್ಮನಿರಲು ಸಾಗಿ ಬಂದವು ಸರಾಗವಾಗಿ ಈ ಸಾಲುಗಳು. ಸುಂದರ ಪದಗುಚ್ಛಗಳು. ಹೇಳಿ ಅದರ ಬಗ್ಗೆ. ಆಕಸ್ಮಿಕ ಅಂದ್ರೆ ಈ ಪುಸ್ತಕದ ಹೆಸರು ಕೂಡ ಆಕಸ್ಮಿಕ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಬರಿಬೇಕಂತ ಎಣಿಸಿ ಎಲ್ಲೋ ಹೋಗಿ ಕುತ್ಕೊಳ್ತೇವೆ, ಪ್ರೇರಣೆ ಸಿಗ್ಲಿ ಅಂತ. ಎಷ್ಟು ಕಡೆ ಹೋದ್ರು ಕೆಲವು ಸರಿ ಏನಾಗುತ್ತೆ, ಯಾವ ಪದಗಳು ಬರುದಿಲ್ಲ. ಹೌದು. ಅದೇ ರೀತಿ ನಾವು ಯಾವಾಗಲೂ ಏನೂ ಇರುವುದಿಲ್ಲ,
ಅಂದ್ರೆ ಬರಿಬೇಕಂತ ನಾವು ಯೋಚನೆ ಮಾಡಿರೋದಿಲ್ಲ. ಆದ್ರೆ ಯಾವುದೋ ಒಂದು ವಿಷಯ ಕಾಡಿರುತ್ತೆ ನಮ್ಗೆ. ಯಾವಾಗ ಆ ವಿಷಯ ಕಾಡಿರುತ್ತ ನಾವು ಎಲ್ಲಿ ಹೋಗ್ಬೇಕಂತನೂ ಇಲ್ಲ. ಖಂಡಿತ ಹೌದು. ಅದು ಯಾವ ಸಂದರ್ಭ ಕೂಡ ನಮ್ಮನ್ನ ಬರೆಯುವಂತೆ ಮಾಡುತ್ತೆ. ಆ ಬರೆಯದೆ ಇಲ್ಲದಾಗ ನಮ್ಗೆ ಸಮಾಧಾನ ಸಿಗುದಿಲ್ಲ. ಸಮಾಧಾನ ಸಿಗುವುದು ಯಾವಾಗ ಅಂದ್ರೆ ಆ ಬರೆದು ಮುಗಿಸಿದ ನಂತರ ನಮಗೆ ಅದೊಂದು ರೀತಿಯ ಸಮಾಧಾನ ಸಿಗುತ್ತೆ. ಹಾಗಾಗಿ ಹೆಚ್ಚಿನ ಆಕಸ್ಮಿಕ ಅಂತ ಯಾಕೆ ಇಟ್ಟಿದ್ದೇನೆ ಅಂದ್ರೆ ಹೆಚ್ಚಿನ ಕವನಗಳು ಆ ರೀತಿಯಾಗಿ ಹುಟ್ಟಿರುವಂತದ್ದು. ಹೌದು, ಇದು ಆಕಸ್ಮಿಕವಾಗಿ ಹುಟ್ಟುತ್ತೆ. ಯಾವ ಜಾಗ ಯಾವ ಸ್ಥಳ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಉದಾಹರಣೆಗೆ ಈ ಮಕ್ಕಳಿಗೆ ಎಕ್ಸಾಮ್ ಇರುವಂತ ಸಮಯದ ನಮ್ಮ ಮನಸ್ಸು ಖಾಲಿ ಇರುವಂತ ಆಗ ಆಕಸ್ಮಿಕ ಹುಟ್ಟುತ್ತವೆ. ಅದು ಆಗ ನೀವು ಏನ್ ಮಾಡ್ತೀರಿ? ಯಾಕಂದ್ರೆ ಆ ಸಂದರ್ಭ ತಕ್ಷಣ ಬರೀಲಿಕ್ಕೆ ಆಗುದಿಲ್ಲ. ಮನೆಗೆ ಹೋದ ತಕ್ಷಣ ಅದು ಮರ್ತು ಹೋಗುವಂತದ್ದು ಇದೆ. ಖಂಡಿತ. ಅಂದ್ರೆ ಈ ನೀವು ಹೇಳಿದಂತ ವಿಷಯ ನಿಜವಾಗ್ಲೂ ಹೌದು. ಯಾಕಂದ್ರೆ ಅಂತದ್ದು ತುಂಬಾ ಆಗಿದೆ. ಸೊ ಆಗೇನ್ ಮಾಡ್ತಿದ್ದೆ ಅಂದ್ರೆ ಡ್ಯೂಟಿ ಮುಗಿದ ನಂತರ ಬಂದು ಏನಾದ್ರು ನೆನಪಿರುವಂತದ್ದು ಕೆಲವು ಸಾಲುಗಳನ್ನ ಗೀಚಿ ಬಿಡ್ತಾ ಇದ್ದೆ. ಹೌದು. ಮತ್ತೆ ಒಂದೊಂದ್ಸಲ ಮಧ್ಯರಾತ್ರಿಯಲ್ಲೆಲ್ಲ ಕೆಲವು ಸಲ ಕಾಡುವುದಿದೆ ಕವಿತೆಗಳು. ಖಂಡಿತ. ಅಲ್ಲ, ಅಂತ ಉದಾಹರಣೆಗಳು ತುಂಬಾ ಇದೆ. ಯಾಕಂದ್ರೆ ಆ ವಿಷಯ ಕಾಡ್ಬೇಕು. ಯಾವಾಗ ನಮ್ಗೆ ಆ ವಿಷಯ ಕಾಡುತ್ತಾ ಖಂಡಿತವಾಗಿ ನಮ್ಗೆ ಒಂದು ಬರೀಲಿಕ್ಕೆ ಆಗುತ್ತೆ. ಅಂದ್ರೆ ಈ ಕವಿತೆಗಳು ಒಂಥರ ಮಿಂಚಂತೆ ಮಿಂಚಿ ಮರೆಯಾಗ್ಬಿಡ್ತವೆ. ಒಂದೊಂದು ನೆನಪೇ ಇರುದಿಲ್ಲ. ಕೆಲವು ಮಿಂಚಂತೆ ಮಿಂಚುತ್ತವೆ. ಹೌದು, ಪದೇ ಪದೇ ಮಿಂಚ್ತಾ ಇರ್ತವೆ. ಕೆಲವೊಂದು ಬರೆಯುವವರೆಗೂ ಬಿಡುದಿಲ್ಲ ಅಂತ ನನಗೆ ಅನಿಸಿಕೆ. ಕೆಲವು ನೋಡಿ ಬರಿಬೇಕು ಅನ್ಕೊಳ್ತೀವಿ, ಮತ್ತೆ ಹೋದಾಗ ಅದು ನೆನಪಾಗುದಿಲ್ಲ. ಇನ್ನು ಕೆಲವು ನಮ್ಗೆ ಬರೆದಿದ್ರೆ ನಮ್ಗೆ ಸಮಾಧಾನ ಸಿಗುದಿಲ್ಲ. ಯಾವಾಗ ನಾವು ಬರೆದು ಮುಗಿಸ್ತೇವೆ ಆಗ್ಲೇ ಒಂದು ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹೌದು ಸರ್, ಮುಂದಿನ ಕವಿಯನ್ನ ಓದುವ ಮೊದಲು ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳುವ. ವೀಕ್ಷಕರೇ, ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ಈಗ ಸರ್, ಮುಂದಿನ ಕವನ ವಾಚನ ಮಾಡಿ. ಈ ಕವನದ ಶೀರ್ಷಿಕೆ ಜ್ಞಾನಪೀಠ. ಮಾತಾಗಲಾರದ ಭಾವಗಳು ಬರಹದುಡುಗೆ ತೊಡುವವು. ಬರಹವನರಿಯದೆ ಕಲ್ಪನೆಯ ಕಡಲಲ್ಲಿ ತೇಲುವವರ ಭಾವಗಳೇನದವು. ಮುರಿದ ಮಂಟಪದಡಿ ಮಾತುಗಳಾಗಿ ಹೊರಬರುವ ಹಿರಿಯಜ್ಜನ ಅನುಭವಗಳು ವಚನಗಳಾಗದೆ ಉಳಿದವು. ಹಠ ಮಾಡುವ ಕಂದನಿಗುಳಿಸಲು ತಡವರಿಸದೆ ಹಣೆಯುವ ಅಮ್ಮಂದಿರ ಕಥೆಗಳು ಕಾದಂಬರಿಯಾಗದೆ ಉಳಿದವು. ಕಾವ್ಯಗಳ ದರ್ಶನವಾಗಲಿಲ್ಲ, ಭಾವತಂತಿಗಳು ಮೀಟಲಿಲ್ಲ, ಪದಗಳ ಕನಸುಗಳು ನನಸಾಗಲಿಲ್ಲ. ಆಗದುಳಿದವು ಸಮಗ್ರ ಕಾವ್ಯ. ಬರಹಗಳಿಗೆ ಬರಬಡಿದಂತಿದೆ, ಪದಗಳ ಅಭಾವವಿದೆ ಭಾವಬಿತ್ತನೆಗೆ. ಹಳ್ಳಿಗೆ ಶಿಕ್ಷಣದ ತೇರು ಬರಬೇಕಿದೆ, ಜ್ಞಾನಕ್ಕೆ ಅಕ್ಷರದ ಪೀಠ ನೀಡಲು. ಈ ಕವನ ಬಗ್ಗೆ ತುಂಬ ಆಳವಾದ ಅರ್ಥ ಇರುವಂತಹ ಕವಿತೆಗಳು ಸರ್. ನಿಜವಾಗಿ ಇದು ನೀವೊಬ್ಬ ದೊಡ್ಡ ಕವಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಹೇಳಿ ಇದರ ಬಗ್ಗೆ ಒಂದಿಷ್ಟು. ಅಂದರೆ ಈ ಕವನ ಹುಟ್ಟಿದ್ದೇನೆಂದರೆ ನಮ್ಮ ತಂದೆಯವರು ಮೇಘರವಳ್ಳಿ. ನಾನು ಹುಟ್ಟಿದ್ದು ಅಂಬಲಪಾಡಿಯಲ್ಲಾಗಿದ್ರು. ನಮ್ಮ ತಂದೆಯವರು ಮೇಘರವಳ್ಳಿ. ನಾನು ಈಗಿರುವಂತಹದ್ದು ಹೌದು ತೀರ್ಥಹಳ್ಳಿ, ಈಗಿರುವಂತ ಶಂಕರಪುರ. ಹಾಗಾಗಿ 3 ಊರಿನ ಒಂದು ಬಾಂಧವ್ಯ ಇದೆ. ಆ 3 ಊರಿನ ಒಂದು ಅನುಭವಗಳು ನಂಗೆ ಸಿಕ್ಕಿವೆ. ಹಾಗಾಗಿ ಬರಲಿಕ್ಕೆ ಅದು ಕೂಡ ಒಂದು ಪ್ರೇರಣೆ ಆಯಿತು. ಈ ಕವನ ಹುಟ್ಟಿದ್ದು ಮೇಘರವಳ್ಳಿಯಲ್ಲಿ, ನಮ್ಮ ತಂದೆಯ ಊರಲ್ಲಿ. ಯಾಕಂದ್ರೆ ಅದು ಸಣ್ಣ ಹಳ್ಳಿ. ಹಳ್ಳಿಯಲ್ಲಿ ಹೆಚ್ಚಿನ ಜನರಿಗೆ ಅಂದ್ರೆ ಆಗಿನ ಕಾಲದಲ್ಲಿ ಶಿಕ್ಷಣ ಇರುವುದಿಲ್ಲ. ಆ ಶಿಕ್ಷಣ ಇಲ್ಲದ ಜನರಲ್ಲಿ ಕೂಡ ಒಂದು ಪ್ರತಿಭೆ ಇರ್ತದೆ ಖಂಡಿತ. ಆದ್ರೆ ಯಾವಾಗ ಶಿಕ್ಷಣ ಇರೋದಿಲ್ವೋ ಆ ಪ್ರತಿಭೆಯನ್ನು ಹೊರತರಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಕವನದಲ್ಲಿ ಈಗ ಈ ಒಂದು ಸೆಕೆಂಡ್ ಸ್ಟಾನ್ಸ ಅಂದ್ರೆ ಕೆಲವು ಪ್ರಾಯದ ಒಂದು ತುಂಬಾ ಪ್ರಾಯದಂತಹ ವ್ಯಕ್ತಿಗಳು ಇರುತ್ತದೆ. ಅವರಲ್ಲಿ ತುಂಬಾ ಅನುಭವಗಳಿರ್ತವೆ. ಆದ್ರೆ ಅವರ ಮಾತುಗಳು ವಚನಗಳಾಗುದಿಲ್ಲ. ಯಾಕಂದ್ರೆ ಅವರಿಗೆ ಬರವಣಿಗೆಯನ್ನು ಗೊತ್ತಿರುವುದಿಲ್ಲ. ಆದ್ರೆ ಅವರಲ್ಲಿ ಕೂಡ ಒಂದು ಆ ರೀತಿಯ ಪ್ರತಿಭೆ ಇರ್ತದೆ. ಅಥವಾ ತಾಯಿ ಒಂದು ಊಟ ಮಾಡಿಸುವಾಗ ತುಂಬಾ ರೀತಿಯದ್ದು ಸ್ಟೋರಿಗಳು. ಹೌದು, ಅದನ್ನು ಒಂದು ಕಾದಂಬರಿ ಆಗಿ ಮಾಡಬಹುದು. ಆದ್ರೆ ಅವರಿಗೆ ಶಿಕ್ಷಣ ಇರುವುದಿಲ್ಲ. ಸೊ ಹಾಗಾಗಿ ಈ ಒಂದು ಸ್ಟಾನ್ಸ್ ತುಂಬಾ ಇಷ್ಟ ಆಗಿರುವಂಥದ್ದು. ಕಾವ್ಯಗಳ ದರ್ಶನವಾಗಲಿಲ್ಲ. ಇದು ಯಾಕೆ ಹೇಳಿದ್ದೇನೆಂದ್ರೆ ನಮ್ಮ ಕುವೆಂಪು ಅವರದು ಅವರ ಜ್ಞಾನಪೀಠ ಸಿಕ್ಕಿದಂತಹ ಇದು ಪುಸ್ತಕ. ಭಾವತಂತಿಗಳು ಮೀಟಲಿಲ್ಲ, 4 ತಂತಿ. ಅಂದ್ರೆ ಆ ಒಂದು ಜ್ಞಾನಪೀಠದ ಸಿಗುವಂತಹ ಪುಸ್ತಕಗಳು ಬರ್ಬೋದಿತ್ತು, ಅಲ್ಲಿ ಬರ್ಲಿಲ್ಲ. ಪದಗಳ ಕನಸುಗಳು ನನಸಾಗಲಿಲ್ಲ. ಮೂಕಜ್ಜಿಯ ಕನಸುಗಳನ್ನ ಬ್ಯಾಕ್ ಗ್ರೌಂಡ್ ಆಗಿ ಇಟ್ಕೊಂಡು ಬರೆದಂತು. ಅಂದ್ರೆ ಸಮಗ್ರ ಆಗದೆ ಉಳಿದವು ಸಮಗ್ರ ಕಾವ್ಯ. ಇನ್ನು ಕೆಲವು ರೈಟರ್ಸ್ಗೆ ಸಮಗ್ರ ಕಾವ್ಯಕ್ಕೆ ಜ್ಞಾನಪೀಠ ಸಿಕ್ಕಿದೆ. ಸೊ ಈ ರೀತಿಯಾಗಿ ಅಲ್ಲಿ ಕೂಡ ಆ ಒಂದು ಜ್ಞಾನಪೀಠ
ಸಿಗುವಷ್ಟು ಹಂತಕ್ಕೆ ಕವಿಗಳು ಇದ್ದಿರಬಹುದು, ಖಂಡಿತ ಇದ್ದಾರೆ. ಅವರಲ್ಲಿ ಇರುವಂತಹ ಅನುಭವ ಖಂಡಿತ ನಮ್ಮಲ್ಲಿ ಇಲ್ಲ. ಆದ್ರೆ ವಿಪರ್ಯಾಸ ಏನಂದ್ರೆ ಅವರಿಗೆ ಶಿಕ್ಷಣ ಸಿಗದೆ ಅದರಿಂದ ವಂಚಿತರಾದರು. ಹಾಗಾಗಿ ಇನ್ನು ಕೆಲವರು ನೋಡಿ ನಮ್ಮ ಮಧ್ಯದಲ್ಲೇ ಇರ್ತಾರೆ, ದೊಡ್ಡ ದೊಡ್ಡವರು ಈಗಲೂ ಅವಿತುಕೊಂಡೇ ಇದ್ದಾರೆ. ನೋಡಕ್ ಹೋದ್ರೆ ಕೆಲವು ಸಲ ಕೆಲವರು ನೋಡಿ ಎಷ್ಟು ಬೇಗ ಬೇಗ ಮೇಲಕ್ಕೆ ಬರ್ತಾರೆ ಅನ್ಸುತ್ತೆ, ಎಷ್ಟೊಂದು ಪ್ರಶಸ್ತಿಗಳು ಸಿಗುತ್ತೆ ಅನ್ಸ್ತಾರೆ, ಎಷ್ಟೆತ್ತರಕ್ಕೆ ಹೋಗಿದ್ರು ಅನ್ಸ್ತಾರೆ. ಇನ್ನು ಕೆಲವರನ್ನು ನೋಡಿದಾಗ ಅವರ ಒಂದು ಕೆಲವೊಂದು ಅಪರೂಪಕ್ಕೊಂದು ಬರವಣಿಗೆ ನೋಡಿದ್ರೆ ಹಬ್ಬ ಇಷ್ಟೊಂದು ಅದ್ಭುತ ಪ್ರತಿಭೆನ ಅಂತ ಅನ್ಸುತ್ತೆ. ಈಗಲೂ ಇದ್ದಾರೆ ಅಡಗಿಸಿಕೊಂಡಿರುವಂತವ್ರು. ನೀವು ಹೇಳಿದಾಗೆ ಈಗ ಅನಕ್ಷರಸ್ಥರ ಕಲ್ತಿಲ್ಲ ಅನ್ನೋರು ನಿಜವಾಗಿ ನಾವು ಒಳ್ಳೊಳ್ಳೆದನ್ನೇ ಕಳೆದುಕೊಂಡು ಬಿಟ್ಟಿದೀವಿ ಅಂತ ಹೇಳಿ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಶಿಕ್ಷಣದ ಮಹತ್ವ ಇದೆ ಅದರಲ್ಲಿ, ಸತ್ಯ. ಹೌದು. ಈ ಕವನಕ್ಕೆ ಪ್ರಶಸ್ತಿ ಸಿಕ್ಕಿರುವಂತಹ ಕವನ ಇದು ನವ ಪ್ರೇಮ ಗೀತೆ. ಅಂದ್ರೆ ಈ ಸ್ಪರ್ಧೆ ಅನ್ನುವಂಥದ್ದು ಪ್ರೇಮ ಕವನ ಕಳಿಸ್ಲಿಕ್ಕೆ ನೀವು ಮೈಸೂರಿಗೆ ಅದರ ಟಾಪ್. ಯಾಕಂದ್ರೆ KS ನರಸಿಂಹಸ್ವಾಮಿ ಅವರದ್ದು. ಎಷ್ಟು ವರ್ಷ ಹಿಂದೆ ಕಳಿಸಿದ್ರಿ ಇದು? ಇದು 2022 ಕಳೆದ ವರ್ಷ. ಹೌದು. ಹಾಗಾಗಿ ಅವರು ಹೆಚ್ಚಿನ ಪ್ರೇಮ ಗೀತೆ ಅವರದ್ದು. ಹಾಗಾಗಿ ಅವರ ಹೆಸರಿನಲ್ಲಿರುವಂತ ಒಂದು ಸ್ಪರ್ಧೆ, ಹಾಗಾಗಿ ಪ್ರೇಮ ಕವನಗಳನ್ನೇ ಬರಿಬೇಕಂತ ಒಂದು ಕಂಡೀಷನ್ ಇತ್ತು. ಅದು ಅಂದ್ರೆ ಪ್ರತಿ ವರ್ಷ ಮಾಡ್ತಾರೆ. ಹೌದು. ನವ ಪ್ರೇಮ ಗೀತೆ ಶೀರ್ಷಿಕೆ. ತಿರುಗದೆ ಬಿಟ್ಟು ಹೋದಳವಳು ಪ್ರೀತಿ ಎಂಬ ಬಾಣ ನನ್ನೆದೆಗೆ, ಈಗ ತೆಗೆದರೂ ಬದುಕಲಾರೆ ಅದ ಹಾಗೆ ಬಿಟ್ಟರೂ ಸಾಯುವೆ. ನಡೆಯಲಿಲ್ಲ ಎಣಿಸಿದಂತೆ ಬದುಕಿ ಹುಡುಕಿದೆ ಸಾಯದೆ, ತಿರುಗದೆ ಹೋದವಳ ಹುಡುಕಾಟ ದಿಗಂತದೆಡೆಗೆ ಬೆಳೆಸಿದ ಪಯಣ. ಮುಂದೆ ಸಾಗಿದರೆ ಈ ಯಾತ್ರೆ ಬರಡು ನೆಲದಲ್ಲಿ ಕಲ್ಲ ಬಿತ್ತಂತೆ ಎಂದೆಣಿಸಿ ಮುಗಿಸಿ ಹಿಂದಿರುಗಲು ಶರಣಾದೆ ಮಗದೊಂದು ಪ್ರೇಮ ಬಾಣಕ್ಕೆ. ತಿರುಗದೆ ಹೋದವರ ಹುಡುಕದೆ ಶರಣಾಗುತ್ತಿರೆ ನವ ಪ್ರೇಮಕ್ಕೆ, ಒಲವೆಂಬ ಬಾಣ ತೆಗೆದರೂ ಬದುಕಬಹುದು ಅದು ಹಾಗೆ ಬಿಟ್ಟರೂ ಸಾಯದಿರಬಹುದು. ಚೆನ್ನಾಗಿದೆ, ಹೇಳಿ ಇದರ ಬಗ್ಗೆ. ಆಸಕ್ತಿ ಇದೆ ಯಾಕಂದ್ರೆ ಇದು ಪದವಿ ತರಗತಿಯಲ್ಲಿರುವಾಗ ಬರ್ದಂಥದ್ದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಪ್ರೀತಿ ಅಂತ ವಿಷಯಗಳು ತುಂಬಾ ನೋಡ್ಲಿಕ್ಕೆ ಸಿಗ್ತದೆ. ಸೊ ಆ ಒಂದು ಅನುಭವದಿಂದ ಬರೆದಂತಹ ಕವಿತೆ. ತುಂಬಾ ಚೆನ್ನಾಗಿತ್ತು ಸರ್ ಕವಿತೆಗಳು, ನಿಜವಾಗಿ ತುಂಬ ಖುಷಿ ಆಯಿತು. ಅದೇ ಹೇಳಿದ್ನಲ್ಲ ಅವಾಗಲೇ, ಅದ್ಭುತ ಬರಹಗಾರರು ನೀವು ಅಂತ ಹೇಳಿ ತುಂಬ ಖುಷಿ ಆಯಿತು ಇದು. ಹಾಗೆ ಪ್ರಶಸ್ತಿ ಒಂದು ಸಿಕ್ಕಿದೆ ಅಂತ ಹೇಳಿದಿರಿ. ಹಾಗೆ ನಿಮ್ಮ ಪರಿಚಯ ಆದ ನಂತರ ಅನೇಕರಿಗೆ ಪರಿಚಯ ಆದ್ರಿ ನೀವು ಇಷ್ಟೆಲ್ಲ ಬರೆದು, ಆಗ ಸನ್ಮಾನಗಳು ಇಂಥವೆಲ್ಲ ಹೇಗೆ ಸನ್ಮಾನ ಅಂದ್ರೆ ಇದರ ಬಗ್ಗೆ ಗೊತ್ತಾದ್ಮೇಲೆ, ಹೌದು, ಇದರ ಬಗ್ಗೆ ಪೇಪರ್ ಅಲ್ಲಿ ಬಂದಿತ್ತು. ಅದರ ನಂತರ ಶಾಲೆಯಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಸೊ ಅದು ಒಂದು ದೊಡ್ಡ ಶಾಲೆಯಲ್ಲಿ ಎದುರುಗಡೆ ಮಾಡುವಂತದ್ದು ನಿಜವಾಗಿ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಖಂಡಿತ, ಹೌದು ಹೌದು ಸರ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನೀವೇನು ಹೇಳ್ತೀರಿ? ಯಾಕಂದರೆ ಎಷ್ಟೋ ಕವಿಗಳು ಎಲೆಮರೆಯ ಕಾಯಿ ಅಂತಿರುವಂಥವರು ಈ ಸಾಮಾಜಿಕ ಜಾಲತಾಣದ ಮೂಲಕ ಹೊರಗೆ ಬಂದಿದೆ. ಈಗ ಗೃಹಿಣಿಯರು ಎಲ್ಲೋ ಮೂಲೆಯಲ್ಲಿ ಇರುವಂಥವರು ಅನೇಕರಿಗೆ ಅದು ಲಾಭ ಆಗಿದೆ ಅಂತ ಹೇಳ್ತಾರೆ, ಕವಿಗಳಿಗಾಗಲಿ ಯಾರಿಗಾಗಲಿ. ಈಗ ನಿಮ್ಮ ಅಭಿಪ್ರಾಯ ಏನದ್ರ ಬಗ್ಗೆ? ಮೊದಲನೇದಾಗಿ ನಾನು ಅಷ್ಟು ಆಕ್ಟಿವ್ ಇಲ್ಲ ಫೇಸ್ಬುಕ್ ಅಥವಾ ಇದರಲ್ಲಿ ಅಷ್ಟು ಆಕ್ಟಿವ್ ಆಗಿಲ್ಲ. ಆದರೆ ಹೌದು, ನೀವು ಹೇಳಿದಾಗೆ ಕೆಲವರಿಗೆ ಅದು ಸಹಾಯ ಆಗಿದೆ. ಆದರೆ ಇನ್ನೊಂದು ಸಾಧ್ಯತೆ ಏನಂದರೆ, ಈಗ ಯಾರದಾದ್ರೂ ಕವನವನ್ನು ಅಲ್ಲಿ ಪೋಸ್ಟ್ ಮಾಡಿದಾಗ ಇನ್ನೊಬ್ರು ಆ ಕವನವನ್ನ ತಕೊಂಡು ಕದಿಯುವಂಥದ್ದು ಮಾಡುವ ಒಂದು ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ಒಳಿತು ಕೂಡ ಇದೆ, ಅದರಲ್ಲಿ ಕೆಡುಕು ಜಾಸ್ತಿ ಇದೆ ಅಂತ ನಮಗೆ ಅನಿಸ್ತದೆ. ಅದರ ಪರವಾಗಿ ನಾವು ಪುಸ್ತಕಗಳಲ್ಲಿ ಬರೆದ್ರೆ ಒಂದು ಒಳಿತು ಅಂತ ಉಳಿತದೆ. ಹೌದು. ನೀವು ಓದುದು ಇಲ್ವಾ? ಯಾವುದು? ಬಂದಿದ್ದು ಓದ್ತೀರಿ ನೀವು? ಬರವಣಿಗೆಗಳನ್ನು ಯಾವುದು ಪೋಸ್ಟ್ ಮಾಡ್ಲಿಕ್ಕೆ ನೀವು ಮಾಡಿಲ್ಲ. ನಿಮ್ಗೆ ಅದರ ಅಂದ್ರೆ ನಿಮ್ಮ ಪ್ರಕಾರ ಅದಷ್ಟು ಸರಿ ಅಲ್ಲ, ಒಳ್ಳೇದಲ್ಲ ಅಂತ ಹೇಳಿ ಹಾಗೇನು ಹೇಳುದಿಲ್ಲ, ಆ ಒಂದು ಕನ್ಕ್ಲೂಷನ್ಗೆ ಬರೋದಿಲ್ಲ. ಯಾಕಂದ್ರೆ ಕೆಲವರು ಅದರಲ್ಲೇ ಬೆಳೆದವರು ಇದ್ದಾರೆ, ಅದರಲ್ಲೇ ಗುರುತಿಸಿಕೊಂಡವರು ಕೂಡ ಇದ್ದಾರೆ. ಹಾಗೆ ಸರಿ. ಮತ್ತೆ ಈಗ ಈ ಸಾಹಿತ್ಯದ ಬಗ್ಗೆ ಮುಂದೆ ಏನ್ ಕನಸು ಕಟ್ಕೊಂಡಿದ್ದೀರಿ? ಏನಿದೆ ಕನಸುಗಳು? ಈಗ ಕೆಲವರು ಸುಮ್ಮನೆ ಹೀಗೆ ಒಂದಿರಲಿ, ಏನೋ ಸಮಯ ಸಿಕ್ಕಿದಾಗ ಬರೆಯುವುದು, ಅಂದರೆ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈಗ ನಿಮ್ಮ ಬರವಣಿಗೆ, ನಿಮ್ಮ ಓದು, ನಿಮ್ಮ ಆಸಕ್ತಿ ಗಮನಿಸಿದಾಗ ನೀವು ಆಳದಲ್ಲಿ ತುಂಬ ಬಲವಾಗಿದ್ದೀರಿ ಅಂತ ಅನಿಸುತ್ತೆ, ಗಟ್ಟಿತನ ಇದೆ ಅನಿಸುತ್ತೆ.
ಹಾಗಾಗಿ ಏನು ಯೋಚನೆ ಮಾಡಿದ್ದೀರಿ ಮುಂದೆ? ಅಂದರೆ ಈಗಾಗಲೇ ಒಂದು 200 ತನಕ ಕವನಗಳು ಆಗಿದೆ. ಅದೇ ಇನ್ನೊಂದು ರೀತಿಯ ಕವನ ಸಂಕಲನ ಬಿಡುಗಡೆ ಮಾಡಬೇಕಂತಿದ್ದೇನೆ. ಅದೇ ರೀತಿ ಆಗಲೇ ನಾನು ಹೇಳಿದೆ, ಒಂದು ಕಾದಂಬರಿ ಕೂಡ ಇದೆ, ಅದನ್ನು ಕೂಡ ಪಬ್ಲಿಷ್ ಮಾಡಬೇಕಂತ ಒಂದು ಆಸೆ ಇದೆ. ತುಂಬ ಖುಷಿ ಆಯಿತು, ಅದರಲ್ಲಿ ಮುಂದುವರಿತಿದ್ದೀರಿ. ಹೌದು. ಈಗ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದೀರಿ, ಪ್ರೋತ್ಸಾಹ ಪ್ರೇರಣೆಗಳು ಸಿಕ್ಕಿವೆ. ಅದರ ಹಿಂದೆ ಯಾರದಾದ್ರೂ ಒಂದಿಷ್ಟು ಪ್ರೋತ್ಸಾಹ ಅನ್ನುವಂಥದ್ದು ಇದ್ದೇ ಇರುತ್ತೆ, ಪ್ರೋತ್ಸಾಹ, ಹೊಗಳಿಕೆ, ಸ್ಫೂರ್ತಿ ಅಂತ. ಅವರಿಗೆ ಈ ನಮ್ಮ ಸ್ಪಂದನ ವಾಹಿನಿಯ ಮೂಲಕ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ತುಂಬ ಜನ ಇದ್ದಾರೆ. ಮೊದಲನೇದಾಗಿ ಉಮೇಶ್ ಕಾರಂತ್ರವರು, ಅವರು ಮೊದಲು ಪರಿಚಯ ಆಗಿ ನನಗೆ ಒಂದು ಆಕಾಶವಾಣಿಯಲ್ಲಿ ನನಗೆ ಕವನ ವಾಚನ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಅವರಿಗೆ ಒಂದು ಧನ್ಯವಾದ ಹೇಳಲೇಬೇಕು. ನಂತರ ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯನಿಯವರು ಶ್ರೀಮತಿ ಪುಷ್ಪತಾ ಅವರು, ಅವರಿಗೂ ಕೂಡ ಯಾವಾಗಲೂ ಇಂಥ ಒಂದು ಕಾರ್ಯಕ್ರಮ ಇದ್ದರೆ ನನಗೆ ಬಿಡುವು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿ ಶಾಲೆಯಲ್ಲಿ ಕೂಡ ಒಂದು ಸನ್ಮಾನವನ್ನು ಏರ್ಪಡಿಸಿದ್ರು ಅವರು. ನಂತರ ಎಲ್ಲ ಸಹೋದ್ಯೋಗಿಗಳು, ಅದೇ ರೀತಿ ನಮ್ಮೊಬ್ಬರು ಕ್ರಾಫ್ಟ್ ಟೀಚರ್ ಅಂತ ಇದ್ದಾರೆ, ಸೌಮ್ಯ ಅವರು. ಈ ಪುಸ್ತಕ ಬಿಡುಗಡೆ ಮಾಡುವಾಗ ಅದಕ್ಕೊಂದು ಕಾರ್ಯಕ್ರಮ ಆಗಬೇಕಿತ್ತು. ಆ ಕಾರ್ಯಕ್ರಮಕ್ಕೆ ದಾರಿ ತೋರಿಸಿದವರು ಅವರು. ಅವರಿಗೂ ಕೂಡ ಒಂದು ಈ ಸಮಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದವರು ನಮ್ಮ ಪೂರ್ಣಪ್ರಜ್ಞ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಂತಹ ಹಿಂದಿ ಲೆಕ್ಚರ್ ಆಗಿದ್ರು ಅವರು ನನಗೆ, ಡಾಕ್ಟರ್ ಮಾಧವ್ ಭಂಡಾರಿ. ಅವರಿಗೂ ಕೂಡ ಧನ್ಯವಾದನ. ಯಾಕಂದರೆ ಅವರು ಈ ಪುಸ್ತಕ ಹೊರಗೆ ಬರಲಿಕ್ಕೆ ಮುಖ್ಯ ಕಾರಣ ಅವರೇ. ಯಾಕಂದರೆ ಅವರು ಓದಿದ ನಂತರ ಅವರಾಗಿಯೇ ಅದನ್ನು ಹೊಗಳಿ ನಂತರ ಮುನ್ನುಡಿಯನ್ನು ಕೂಡ ಬರೆದಿದ್ರು. ಬಿಡುಗಡೆ ಮಾಡ್ಲಿಕ್ಕೆ ಕೂಡ ಅವರೇ ಬಂದಿದ್ರು. ಹೌದು. ಹಾಗಾಗಿ ಎಲ್ರಿಗೂ ಕೂಡ ನನಗೆ ನನ್ನ ಒಂದು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಹಾಗೆ ನಿಮ್ಮ ಕುಟುಂಬ, ಅಪ್ಪ ಅಮ್ಮ, ಅವರ ಸಹಕಾರ ಹೇಗಿದೆ? ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ, ಅವರು ಕೂಡ ಎಲ್ಲರ ಹಾಗೆ ಕೂಡ ಇದ್ದಾರೆ. ಹೌದು, ಸಪೋರ್ಟ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಏನನ್ನು ಹೇಳ್ತಿದ್ದೀರಿ? ಒಂದು ಸಂದೇಶ ಕೊಡಿ. ನಮ್ಮ ನಿಜವಾಗಿ ಸಂದೇಶ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದರೂ ಒಂದೇನಂದರೆ ಒಂದು ಪುಸ್ತಕ ಓದುವಂಥ ಅಭ್ಯಾಸ ಇದ್ದರೆ ಭಾರಿ ಒಳ್ಳೆಯದು. ಯಾಕಂದರೆ ವಿದ್ವಾನ್ ಸರ್ವತ್ರ ಪೂಜತೆ ಎನ್ನುವ ಮಾತಿನ ಹಾಗೆ ನಾವು ಯಾವಾಗ ಎಲ್ಲ ವಿಷಯದಲ್ಲಿ ಒಂದು ವಿದ್ವತ್ತನ್ನು ಗಳಿಸ್ತೇವೆ, ಆಗ ನಾವು ಎಲ್ಲಿ ಹೋದರೂ ನಮಗೆ ರೆಸ್ಪೆಕ್ಟ್ ಇದೆ. ಖಂಡಿತ, ಹೌದು, ರೆಸ್ಪೆಕ್ಟ್ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಹೆಚ್ಚು ಪುಸ್ತಕಗಳನ್ನು, ಬರೀ ಕವನಗಳನ್ನೇ ಓದಬೇಕಂತ ನಾನು ಹೇಳೋದಿಲ್ಲ, ಎಲ್ಲ ರೀತಿಯ ಒಂದು ಪುಸ್ತಕಗಳನ್ನು ಓದಿದ್ರೆ ನಿಜವಾಗಿಯೂ ನಮಗೆ ಅದರಿಂದ ಬೇಸರ ಆದಕ್ಕಿಂತ ಯಾರ್ಯಾರ ಹತ್ರ ಏನೇನೋ ಮಾತಾಡ್ಕೊಂಡು ಏನೇನೋ ವಿಷಯ ಇಲ್ಲಿಗೂ ಹೋಗಿ ಏನೇನೋ ಆಗೋದಕ್ಕಿಂತ ಒಂದು ಪುಸ್ತಕ ಹಿಡ್ಕೊಂಡು ಕೂತ್ರೆ ಖಂಡಿತ ಅದು ಓದಿ ಹೊರಗೆ ಬರುವಾಗ ಎಷ್ಟು ಮನಸ್ಥಿತಿಗಳು ಬದಲಾಗ್ತವೆ. ಇದು ಮಾತ್ರ ಸತ್ಯ. ನೀವು ಸಂದೇಶನೂ ಅದೇ ಆಗಿತ್ತು. ಹೌದೌದು, ಖಂಡಿತವಾಗಿ. ತುಂಬ ಖುಷಿ ಆಯಿತು ಸರ್ ನಿಮ್ಮೊಂದಿಗೆ ನಿಮ್ಮ ಸಂದರ್ಶನ ಮಾಡಿ, ನಿಮ್ಮೊಂದಿಗೆ ಮಾತನಾಡಿ, ನಿಮ್ಮ ಕವಿತೆಗಳನ್ನು ಕೇಳಿ. ಹಾಗೆ ಇನ್ನೂ ಎತ್ತರಕ್ಕೆ ನಿಮ್ಮ ಕೀರ್ತಿ ಹಬ್ಬಲಿ ಅಂಥೇಳಿ ಹಾರೈಸ್ತೇನೆ. ಇನ್ನೂ ಎತ್ತೆತ್ತರಕ್ಕೆ ಬೆಳೆಯಿರಿ, ಇನ್ನೂ ತುಂಬ ಬರೀರಿ, ನಮ್ಮ ಸಮಾಜಕ್ಕೆ ನೀವೊಂದು ಉತ್ತಮ ಕೊಡುಗೆ ಆಗಿರಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳಿಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಹಾಗೂ ಸ್ಪಂದನ ಚಾನಲ್ ಕೂಡ ನನ್ನ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಕವಿ ಸಮಯ. ಹಿರಿಯ ಕಿರಿಯ ಎಲೆಮರೆಯ ಕವಿಗಳ ಅನಾವರಣ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.